ಹೇಗಪ್ಪ ಅಂದರೆ ನಮ್ಮದು ಅಮರ್ ಅಕ್ಬರ್ ಅಂತೋಡಿ ನೋಡಿ, ಅಮರ್ ಆಗಿ ಮೈಸೂರು ಆನಂದು, ಅಕ್ಬರ್ ಆಗಿ ಅಜಾದುಲ್ಲಾ ಬೇಗು, ಅಂತೋಣಿಯಾಗಿ ರಿಚರ್ಡ್ ಲೂಯಿಸ್. ಈ ಮೂರು ಜನ ಸೇರಿದ ಮೇಲೆ ಪ್ರಪಂಚದಲ್ಲಿರೋದು ಒಂದೇ, ಅದು ಆನಂದ. ಅದೇ ಸತ್ಯ, ಅದೇ ಸತ್ಯನಾರಾಯಣ, ಅದೇ ಮೈಸೂರು ಆನಂದ. ಇವತ್ತು ಖುಷಿ ಆಯಿತು. ಇವತ್ತು ನಾವು ನಿಮ್ಮನ್ನು ನಗ್ಸಕ್ಕೆ ಬಂದಿದ್ದೇವೆ. ಒಂದು ರಿಕ್ವೆಸ್ಟು, ಅವ್ರು ಹೇಳಿದಾಗೆ ನಾವು ಮೊದಲು ಮಂಗಳೂರಿಗೆ ಬಂದಾಗ ಜನ ನಗ್ತಿರಲಿಲ್ಲ, ಅದೇನಂತೂ ಗೊತ್ತಿಲ್ಲ. ನಾನು ಮೂಲ ಮಂಗಳೂರಿನವನೇ, ನನ್ನ ಊರು ಕಿನ್ನಿಗೋಳಿ. ಆದರೆ ಮಂಗಳೂರಲ್ಲಿ ಕಾರ್ಯಕ್ರಮ ಮಾಡಿದಾಗ ಯಾರೂ ನಗ್ತಿರಲಿಲ್ಲ. ಕಾರ್ಕಳದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದು, ಎಲ್ಲರೂ ಕೊಂಕಣಿಗಳಿದ್ದರು. ಈ ಕೊಂಕಣಿಗಳು ಸ್ವಲ್ಪ ನಗೋದು ಕಡಿಮೆ, ಲೆಕ್ಕಾಚಾರ ಜಾಸ್ತಿ ಅವ್ರದ್ದು. ಆ ಕೊಂಕಣಿಗಳನ್ನ ಹೇಗೆ ನಗಿಸೋದು ಅಂತ ಭಾಳ ಟ್ರೈ ಮಾಡಿದೆ, ಏನು ಮಾಡಿದರೂ ನಗಲಿಲ್ಲ. ನನ್ನ ಜೊತೆ ಕೃಷ್ಣೇಗೌಡರಿದ್ದರು, ಅವರು ಜೋರಾಗಿ ಏನೇನೋ ಹಾಡೆಲ್ಲ ಹೇಳಿದರು, ಯಾರೂ ನಗಲಿಲ್ಲ. ಹೋಗಬೇಕಾದ್ರೆ ಆ ಆರ್ಗನೈಸರ್ ಬಂದು ನಿಮ್ಮ ಕಾರ್ಯಕ್ರಮ ಚೆಂದ ಇತ್ತು ಅಂತಂದು. ಚೆಂದ ಇತ್ತು ಅಂದರೆ ಏನು ಸ್ವಾಮಿ, ಒಂದು ಸೌಂಡ್ ಬರಲಿಲ್ವಲ್ಲ ಆಡಿಟೋರಿಯಮಿಂದ, ಯಾರೂ ನಗಲಿಲ್ಲ ಅಂದೆ. ಅದಕ್ಕೆ ಅವ್ರು ಹೇಳಿದು, ಹಾಗಿಲ್ಲ, ನಾವು ಮಂಗಳೂರಿನವರು ಬೆಂಗಳೂರಿನವ್ರು ಹಾಗೆ ಬೊಬ್ಬೆ ಹಾಕಿ ನಗೋದಿಲ್ಲ. ಒಳ್ಳೆದಿದ್ದರೆ ಕೂರ್ತೇವೆ, ಇಲ್ದಿದ್ರೆ ಎದ್ದು ಹೋಗ್ತೇವೆ. ನಾವು ಕೂತಿದ್ದೀವಿ ಅಂದರೆ ಒಳ್ಳೇದಿದೆ ಅಂತಂದು. ಆದರೆ ಒಂದು ಹಠ ಮಾಡಿದ್ವಿ ನಾವು, ಹೇಗಾದರೂ ಮಾಡಿ ಮಂಗಳೂರಿನವ್ರನ್ನ ನಗಿಸ್ಲೇಬೇಕು. ಹೇಗೆ ನಗಿಸೋದು ಅಂತ ಕೇಳಿದ್ರಿ. ಅವರ ಭಾಷೆಯಲ್ಲೇ ನಗಿಸ್ಬೇಕು. ಈ ಮಂಗಳೂರಿನವ್ರದ್ದು ಒಂದು ವಿಶೇಷ ಇದೆ, ಅವ್ರು ಏನು ಹೇಳಿದ್ರು ಫಸ್ಟು ಅವರ ಭಾಷೆಯಲ್ಲಿ ಹೇಳಬೇಕು. ಆದ್ದರಿಂದ ಇವತ್ತು ನಾನು ನಿಮ್ಮ ಭಾಷೆಯಲ್ಲೇ ನಾನು ನಗಿಸೋ ಪ್ರಯತ್ನ ಪಡ್ತೇನೆ. ಮಂಗಳೂರಿನ ವಿಶೇಷ ಏನಪ್ಪ ಅಂದರೆ, ಮದರ್ ಟಂಗ್ ಏನೇ ಆಗಿರಲಿ, ಕನ್ನಡ ಇರಲಿ, ಕೊಂಕಣಿ ಇರಲಿ, ಏನಾರು ಇರಲಿ, ಭಾಳ ಪ್ರೀತಿಯ ಭಾಷೆ ತುಳು. ಎಲ್ಲ ತುಳುವಲ್ಲಿ ಮಾತಾಡಿದರೆ ಭಾಳ ಕ್ಲೋಸ್ ಆಗಿಬಿಡ್ತೀರಿ. ಬೇಕಾದ್ರೆ ಅಬ್ಸರ್ವ್ ಮಾಡಿ. ಬೇರೆ ಭಾಷೆಯಲ್ಲಿ ಮಾತಾಡೋದಕ್ಕಿಂತ ನೀವು ಯಾರ ಹತ್ರ ಒಬ್ಬರು ತುಳುವಲ್ಲಿ ಮಾತಾಡಿ, ಅವರು ಭಾಳ ಬೇಗ ನಿಮಗೆ ಗೆಳೆಯರಾಗಿಬಿಡ್ತಾರೆ. ಅದು ನಾನು ಯಾವುದೋ ಒಂದು ರಿಸರ್ಚ್ ಬುಕ್ಕಲ್ಲಿ ಓದಿದ್ದೆ, ದ್ರಾವಿಡ ಭಾಷೆಗಳಲ್ಲಿ, ತಮಿಳು, ತುಳು, ಈ ದ್ರಾವಿಡ ಭಾಷೆಗಳಲ್ಲಿ ಆ ಥರ ಇಂಟಿಮಸಿ ಇರ್ತದೆ ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲ ಅದು. ಅದರಿಂದ ನಾನಿವತ್ತು ಒಂದು ತುಳು ಹಾಡಿನಿಂದ ಶುರು ಮಾಡೋಣ ಅಲ್ಲ? ನೀವು ಚಪ್ಪಾಳೆ ಹೊಡೀರಿ ಒಂದು ಸಲ. ಸತ್ಯಣ್ಣ ಬಲೆ. ಮಾತೆರೆಗಳ ನಮಸ್ಕಾರ. ಯಾನು ಪುಟ್ಟದಿನ ಬೆದ್ರಾದಲ್ಪ ಒಂಜಿ ಎಲ್ಲೆ ಗ್ರಾಮ ಅಶ್ವತ್ಥಪುರ ಪಂಡದೆ 7ನೇ ಕ್ಲಾಸ್ ಮುಟ್ಟ ಅವಳು ಕಲ್ತದೆ. ಐಡದ ಬೊಕ್ಕ ಬೆಂಗಳೂರಿಗೆ ಇದ್ದಾರೆ. ಎಂಕ್ ಹೆಚ್ಚ ತುಳು ಬರ್ಪುಜಿ ಆಂಡಲ ಪದ ಮೂಲಕ ಏನು ಪಣೋಡು ಒಂದು ಪ್ರಯತ್ನ ಮಲ್ತೊಂದುಲ್ಲೆ. ಇತ್ತೀಚೆಗೆ ಎಂಕ್ ಇಷ್ಟ ಆಯಿನ ಒಂಜಿ ಪದ್ಯ ಅವನ್ನು ಈರನ ಮುಂದೆ ಪ್ರಸ್ತುತಪಡಿಸ್ತಾ ಇದೆ. ಎನ್ನ ಪೊಸತ್ ಬೈಕ್ ಹೊಂಡ, ಈ ಹೊಂಡದ ಕತೆ ಬಿನ್ನಿಕೇಂಡ, ತೆರಿಯಂದ ನಿಕಲೆಗ್ ಪಂಡ, ಪನುವರ್ ಎನನು ದಂಡ. ಎನ್ನ ಪೊಸತ್ ಬೈಕ್ ಹೊಂಡ, ಈ ಹೊಂಡದ ಕತೆ ಬಿನ್ನಿಕೇಂಡ, ತೆರಿಯಂದ ನಿಕಲೆಗ್ ಪಂಡ, ಪನುವರ್ ಎನನು ದಂಡ. ಈ ಬೈಕ್ ತಪ್ಪಿರೋಡು ತುಂಡ, ಒಂಜಿ ಪೊರ್ಲು ತಪ್ಪೊಂಡು ಲಿಂಡ. ಈ ಲಿಂಡಾಗಾದ ದಿನಾಲ ಕಾಂಡೆ ಬರ್ಪೆಯಾನು ಬೊಂಡ. ಎನ್ನ ಹೊಸತ್ ಬೈಕ್ ಹೊಂಡ, ಈ ಹೊಂಡದ ಕತೆ ಬಿನ್ನಿಕೇಂಡ, ಹಿರಿಯಂದ ನಿಕಲಿಗ್ ಪಂಡ, ಪನುವರ್ ಎನದು ದಂಡ. ಈ ಬೈಕ್ ತಪ್ಪಿರೋಡು ತುಂಡ, ಒಂಜಿ ಪೊರ್ಲುದ ಪೊಣ್ಣು ಲಿಂಡ. ಈ ಲಿಂಡಾಗಾದ ದಿನಾಲ ಕಾಂಡೆ ಬರ್ಪೆಯಾನು ಬೊಂಡ. ಒಂಜಿ ದಿನ ಕಾಂಡದ ಪೊರ್ತುಡು ಬೈಕ್ಡ್ ಪೋನಾಗ, ಪೊರ್ಲು ಪೊಣ್ಣು ಬಸ್ ಸ್ಟ್ಯಾಂಡ್ ಕುಸೊಂದು ಇತ್ತುಂಡು. ಅಲೆನ ತೂದು ಹಾರ್ನ್ ಮಲ್ತದು ಬ್ರೇಕ್ ಪಡ್ನಾಗ, ಸಡನ್ ಎನ್ನ ಬೈಕ್ದ ಬ್ಯಾಲೆನ್ಸ್ ಒಂದೇ ತತ್ತುಂಡು. ಅವಸ್ಥೆ ತೂದು ಪೊರ್ಲು ಪೊಣ್ಣು ಕಿಸುಕ್ ತೆಲ್ತುಂಡು.
அவஸ்தை தூது பொருள் பொண்ணு கிசுக்கு செல்துண்டு எண்ணியான்னு சொர்க்கதரம்பே ஊருக்கு பைதுண்டு எண்ணியான்னு சொர்க்கதரம்பே ஊருக்கு பைதுண்டு ಎನ್ನ ಪೊಸತ್ ಬೈಕು ಹೊಂಡ ಈ ಹೊಂಡದ ಕತೆ ಬಿನ್ನಿಕೇಂಡ ಎರಿಯಂದ ನಿಕಲೆಗು ಬಂಡ ಬನ್ನವರು ಎನ್ನನು ದಂಡ ಈ ಬೈಕ್ ತಪ್ಪಿರೋಡು ತುಂಡ ಒಂಜಿ ಪೊರ್ಲುದ ಪೊಣ್ಣು ಲಿಂಡ ಏಲಿಂಡ ಗಾದ ದಿನಾಲ ಕಾಂಡೆ ಪರ್ಪೆಯಾನು ಬಂಡ ಇನ್ನೊಲ್ಲ ಇದ್ದೆ ಬೈಕಡ್ ತಿರುಗುನ ಎಂಕ್ಲಿನ ಚಟ ಆಲೆನ ಮೈಟ್ ಎನ್ನ ಪ್ರೀತಿದ ಕರೆಂಟ್ ದ ಓಟ ಇನ್ನೊಲ್ಲ ಇದ್ದೆ ಬೈಕಡ್ ತಿರುಗುನ ಎಂಕ್ಲಿನ ಚಟ ಆಲೆನ ಮೈಟ್ ಎನ್ನ ಪ್ರೀತಿದ ಕರೆಂಟ್ ದ ಓಟ ಬೇಗನೆ ಮದ್ಮೆ ಆವೋಡು ಪಂಡದ ಲಿಂಡ ನಾಟ ಇಲ್ಲಾಡು ಪಂಡರ ಪೊಣ್ಣು ನಿಕ್ಕು ಮಲ್ತಂಡು ಮಾಡ ಆಲಿನ ಸವಾಸ ಬುಡೋಡು ಪಂಡದ ಅಮ್ಮನ ಕಾಟ ಆಲಿನ ಸವಾಸ ಬುಡೋಡು ಪಂಡದ ಅಮ್ಮನ ಕಾಟ ಮದಪುನಿಯಂಚ ಎನ್ನ ಲಿಂಡನ ಸುರುತ್ತದ ನೋಟ ಮದಪುನಿಯಂಚ ಎನ್ನ ಲಿಂಡನ ಸುರುತ್ತದ ನೋಟ ಎನ್ನ ಪೊಸತ್ ಬೈಕು ಹೊಂಡ ಈ ಹೊಂಡದ ಕತೆ ಬಿನಿಕೇಂಡ ತೆರಿಯಂದ ನಿಕಲಿಗು ಪಂಡ ಪನವರು ಎನ್ನನು ದಂಡ ಈ ಬೈಕ್ ತಪ್ಪಿರೋಡು ತುಂಡ ಒಂಜಿ ಪೊರ್ಲುದ ಪೊಣ್ಣು ಲಿಂಡ ಲಿಂಡ ಗಾದ ದಿನಾಲ ಕಾಂಡೆ ಪರ್ಪೆಯಾನು ಬಂಡ ಪರ್ಪೆಯಾನು ಬಂಡ ಪರ್ಪೆಯಾನು ಬಂಡ. ನಮಸ್ತೆ. ಚೆನ್ನಾಗಿತ್ತಲ್ವಾ? ಆಮೇಲೆ ನಿಮಗೆ ಒಂದು ಗುಟ್ಟು, ನಿಮಗೆ ನಮ್ಮ ಜೋಕ್ ಅರ್ಥ ಆಗಲಿ ಬಿಡಲಿ ನಕ್ಬಿಡಿ. ಇಷ್ಟರ ಮೇಲೆ ನಿಮಗೆ ಅರ್ಥ ಆದರೆ ಒಮ್ಮೆ ಚಪ್ಪಾಳೆ ಹೊಡೀರಿ. ಯಾಕಂದರೆ ನಮ್ಮ ಆರ್ಟಿಸ್ಟ್ಗಳೆಲ್ಲ ಒಂದು ಚಪ್ಪಾಳೆ ಹೊಡೆದಾಗ ಅವ್ರಿಗೊಂದು 60 ಹಾಕಿದಾಗ ಆಗ್ತದೆ. ಹಾಂ, ಸತ್ಯಣ್ಣ ಅವರು ಭಾಳ ದಿವಸದ ಮೇಲೆ ಈ ಹಾಡನ್ನು ಹಾಡ್ತಾಯಿದ್ದಾರೆ. ಪಾಪ ಜ್ಞಾಪಿಸ್ಕೊಂಡು ಹಾಡ್ತಾಯಿದ್ದಾರೆ. ನಾನು ಆಗಲೇ ಹೇಳಿದೆ, ನನ್ನ ಜೊತೆಗೆ ಅಜಾದುಲ್ಲಾ ಬೇಗಿದ್ದಾರೆ, ನನ್ನ ಜೊತೆ ಸತ್ಯ ಇದ್ದಾನೆ, ಆನಂದ್ ಇದ್ದಾರೆ. ನನಗೆ ಮೊದಲಿಂದನೂ ನಾನು ಕೇಶವಣ್ಣವ್ರನ್ನ ಕೇಳಿದೆ, ಇಂಥ ಜಾಗದಲ್ಲಿ ಒಂದು ಕಂಪ್ನಿನ ನಡೆಸಿ ಬರೀ ಕರ್ನಾಟಕ ಅಲ್ಲ, ಕೇರಳ ಆಗಲಿ, ಚೆನ್ನೈಲಿ ಇಷ್ಟೆಲ್ಲ ಮಾಡೋದಕ್ಕೆ ನನಗೆ ಅನಿಸಿತು, ಹೇಗೆ ಕೇಶವಣ್ಣ ಇಷ್ಟೆಲ್ಲ ಮಾಡಿದರು? ಅವ್ರು ಹೇಳಿದ್ರು, ನನಗೆ 20 ವರ್ಷ ಕಣ್ಣು ಸರಿ ಇತ್ತು, ಆಮೇಲೆ ಸರಿ ಇರಲಿಲ್ಲ. ನನಗನ್ಸಿತ್ತು ನಮಗೆ ಕಣ್ಣೆಲ್ಲ ಸರಿ ಇದೆ, ಬಟ್ ನಾವು ಇಂಥ ಒಂದು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಹೌದಾ? ಒಬ್ಬ ಮನುಷ್ಯ ದುಡ್ಡು ಮಾಡೋದು ಹೆಚ್ಚಲ್ಲ, ಅವನ ಜೊತೆಗೆ ಅವನ ಜಾಗ, ತನ್ನ ಜಾಗದಲ್ಲಿರೋ ಜನಕ್ಕೆ ಉದ್ಯೋಗ, ತನ್ನ ಜಾಗದ ಹೆಸರನ್ನು ಇಡೀ ಕರ್ನಾಟಕದಲ್ಲೆಲ್ಲ, ತಮಿಳುನಾಡು, ಕೇರಳ ಎಲ್ಲ ಕಡೆಯೂ ಕುತ್ಯಾಲ ಗುತ್ತು ಅಂತಂದರೆ ನಮಗೂ ಗೊತ್ತು, ಅಲ್ಲಿ SRK ಅದು ಲ್ಯಾಡರ್ ಕಂಪ್ನಿ ಇದೆ. ಇವ್ರು ನೋಡಿದಾಗ ನಮಗೆ ಅನಿಸುತ್ತೆ, ನಾವು ಏನಾದರೂ ಮಾಡಲಿಕ್ಕೆ ಆಗ್ತಿತ್ತೇನೋ ಜೀವನದಲ್ಲಿ ಅಂತ. ಅದರಿಂದ ಮೊದಲನೇದಾಗಿ ನಾನು ನಮ್ಮ ತಂಡದ ಪರವಾಗಿ ಕೇಶವಣ್ಣನಿಗೆ ನಮಸ್ಕಾರ ಹೇಳಿ ನಮ್ಮ ಕಾರ್ಯಕ್ರಮ ಶುರು ಮಾಡ್ತಾಯಿದ್ದೀವಿ. ಆವಾಗ ಚಪ್ಪಾಳೆ ಹೊಡಿತಾಯಿರಿ. ನಾನು ತುಂಬ ಜನನ್ನ ನೋಡಿದೆ, ಆಗಲಿಂದ ನೋಡ್ತಾ ಇದ್ದೇನೆ, ಎಲ್ಲ ಕಾರ್ಯಕ್ರಮ ನೋಡಿದ್ದಾರೆ. ನನ್ನ ಜೊತೆಗೆ ಸತ್ಯ ಬಂದಿದ್ದಾರೆ, ಆನಂದ್ ಬಂದಿದ್ದಾರೆ. ನಾನು ಕೇಶವಣ್ಣ ಕೇಳಿದೆ, ನಿಮಗೆ ನಮ್ಮ ಕಾರ್ಯಕ್ರಮ ನೋಡಿ ವಿಶೇಷ ಏನಂದರೆ, ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಅವರು ನೋಡಿದ್ದಾರೆ. ಇವತ್ತಿಂದಲ್ಲ, ಆಳ್ವಾಸ್ ನಾವು ಬಂದಾಗಲಿಂದ ಒಂದು 20-30 ವರ್ಷದ ಹಿಂದೆಯಿಂದ ಎಲ್ಲ ಕಾರ್ಯಕ್ರಮ ಅವ್ರಿಗೆ ಗೊತ್ತು. ಅದರಿಂದ ನಾವು ಏನು ಹೊಸದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಹಳೆಯದನ್ನೇ ಮತ್ತೆ ಮತ್ತೆ ಹೇಳ್ತಾ ಇರ್ತೀವಿ, ನೀವು ಸ್ವಲ್ಪ ನಗ್ತಾ ಇರಬೇಕು ಅಂತ ಹೇಳಿ, ಮೊದಲನೇದಾಗಿ ನಾನು ಕಾರ್ಯಕ್ರಮವನ್ನು ಹೇಗೆ ಶುರು ಮಾಡೋದು ಅಂತ, ಕೆಲವು ಮಕ್ಕಳು ಬಂದಿದ್ದಾರೆ. ಆ ಮಕ್ಕಳಿಗೆ ಏನು ಇಷ್ಟ ಆಗುತ್ತೆ ಅನ್ನೋದನ್ನು ನಾನು ಮತ್ತು ಸತ್ಯಣ್ಣ ನಾವು ಲಂಡನ್ಗೆ ಹೋಗಿದ್ವಿ. ಆ ಲಂಡನ್ಗೆ ಹೋದಾಗ ಅಲ್ಲಿ ಒಂದು ಜಾಗ ಇದೆ, ಭಾರತಿ ವಿದ್ಯಾಭವನ. ಅಲ್ಲಿ ಸ್ಯಾಟರ್ಡೇ
ಎಲ್ಲ ಟೂರಿಸ್ಟ್ಗಳು ಬರ್ತಾರೆ. ಅವ್ರು ಬಂದು ಅವರವರ ದೇಶದವರ ಒಂದೊಂದು ಹಾಡು ಹೇಳ್ತಾರೆ. ಯಾರು? ಟೂರಿಸ್ಟ್ ಬಂದವರು. ಅಲ್ಲಿ ಯಾರು ಪರ್ಫಾರ್ಮರ್ಸ್ ಇಲ್ಲ. ಅವ್ರು ಹೇಳಿದರು, ಯಾರಾದರೂ ಬಂದು ಇಂಡಿಯಾದಿಂದ ಯಾರು ಬಂದಿದ್ದೀರಿ ಅಂತ ಕೇಳಿದ್ರು. ನಾವು ಬಂದಿದ್ದೀವಿ. ಬಂದು ಒಂದು ಹಾಡು ಹೇಳಿ ಅಂದರು. ನಮಗೆ ಹೇಗೆ ಹಾಡು ಹೇಳೋದು ಗೊತ್ತಿಲ್ಲ. ನನಗೂ ಸತ್ಯಣ್ಣನಿಗೂ ಗೊತ್ತಿರೋದು ಒಂದೇ ಹಾಡು, ಇಬ್ಬರಿಗೂ ಗೊತ್ತಿರೋದು, ಅದು ಜನಗಣಮನ. ಅದು ಹಾಡು ಆಗಿಲ್ಲ. ಭಾಳಷ್ಟು ಯೋಚನೆ ಮಾಡಿ ಯಾವ ಹಾಡು ಹಾಡೋದು ಅಂತ ಯೋಚನೆ ಮಾಡಿದ್ವಿ. ನಮ್ಮಿಬ್ಬರಿಗೂ ಗೊತ್ತಿದ್ದು ಹಾಡು ಯಾವುದು ಗೊತ್ತಾ? ನಾಯಿ ಮರಿ ನಾಯಿ ಮರಿ ತಿಂಡಿ ಬೇಕು, ತಿಂಡಿ ಬೇಕು. ನಿಮಗೆ ಗೊತ್ತಿದೆ ಆ ಹಾಡು? ಹಾಂ, ನಮಗೆಲ್ಲ 1ನೇ ಕ್ಲಾಸ್ 2ನೇ ಕ್ಲಾಸಲ್ಲಿತ್ತು. ಅದರಿಂದ ಇವತ್ತು ಮಕ್ಕಳಿಂದ ಕಾರ್ಯಕ್ರಮ ಶುರು ಮಾಡೋಣ ಅಂಥೇಳಿ ನಾನೀಗ ಕಿರ್ಲೋಸ್ಕರ್ ಸತ್ಯ ಅವರು ಅಲ್ಲಿ ಹಾಡಬೇಕಾದ್ರೆ ಒಬ್ಬ ಸ್ಪ್ಯಾನಿಷ್ ಗಿಟಾರ್ ಹಿಡ್ಕೊಂಡು ಬಂದು ಆ ಹಾಡು ಕೇಳಿದ್ದಕ್ಕೆ ಅದನ್ನು ಜ್ಞಾಪಿಸ್ಕೊಂಡೆ ನಾನು. ಈಗ ಒಂದು ಮಗುವನ್ನು ಕರ್ಕೊಂಬಂದಿದ್ದೀವಿ ಹಾಡು ಹೇಳೋದಕ್ಕೆ. ಯಾಕೆ ಮಗುವಿಂದ ಶುರು ಮಾಡ್ತೀವಿ ಅಂದರೆ, ನಮಗೆಲ್ಲ ಭಾಳ ಸಂತೋಷ ಆಗೋದು ನಮ್ಮ ಚೈಲ್ಡ್ಹುಡ್. ನಾವು ಚಿಕ್ಕವ್ರು ಇರಬೇಕಾದ್ರೆ ಏನು ಮಾಡ್ತಿದ್ವಿ ಅದು ಯೋಚನೆ ಮಾಡಿದರೆ, ಅದಕ್ಕೆ ನಿಮಗೆಲ್ಲರಿಗೂ ಆ ನಾಯಿ ಮರಿ ಆ ನೆನಪು ಕೊಡಲಿ ಅಂತ ಒಂದು ಮಗುವನ್ನು ಕರ್ಕೊಂಬಂದಿದ್ದೀವಿ. ಆ ಮಗು ಬರುತ್ತೆ. ಒಂದು ರಿಕ್ವೆಸ್ಟು, ಆ ಮಗು ಬಂದು ಮಾತಾಡಿದಾಗ ಚಪ್ಪಾಳೆ ಹೊಡಿರಿ, ಇಲ್ದಿರ ಆ ಮಗು ವಾಪಸ್ ಹೋಗ್ಬಿಡ್ತಾರೆ. ಆ ಮಗು ರೆಡಿ ಏನಪ್ಪ? ಏನೋ ಫ್ರಾಕ್ ಹಾಕ್ಕೊಳ್ತಾ ಇದ್ದತ್ತೆ, ಬರ್ತಾಯಿದೆ. ಹಾಗೆ ಕರ್ಕೊಂಡು ಬರಬೇಡ, ಫ್ರಾಕ್ ಹಾಕ್ಕೊಂಡು ಕರ್ಕೊಂಡು ಬಾ. ಆ ಮ್ಯೂಸಿಕ್ ಕೊಡಿ, ಇಲ್ದಿರ ಮಗು ಬರೋದಿಲ್ಲ. ಮಗು ಬಂತ? ಇಲ್ಲಿದೆ ನೋಡಿ, ಇದೆ ನಮ್ಮ ಮಗು. ಜೋರು ಚಪ್ಪಾಳೆ ತಟ್ಟಿ. ಪಾಪು, ನಿನಗೆ ನಾಯಿ ಮರಿ ತಿಂಡಿ ಬೇಕೇ ಬರುತ್ತಾ? ಆಡ್ತೀಯಾ? ನನಗೆ ನಾಯಿ ಮರಿ ತಿಂಡಿ ಬೇಕೆ ಬರುತ್ತಾ? ಬರುತ್ತೆ. ಓಕೆ, ಹಾಡ್ತೀಯಾ? ಹಾಂ. ನಾಯಿ ಮರಿ ತಿಂಡಿ ಬೇಕೆ. ಚಪ್ಪಾಳೆ ತಡ್ತಾ ಇದ್ದಾರೆ. ತಿಂಡಿ ಬೇಕು, ತೀತ ಬೇಕು, ಎಲ್ಲ ಬೇಕು. ವೆರಿ ಗುಡ್, ವೆರಿ ಗುಡ್. ನಾಯಿ ಮರಿ ನಿನಗೆ ತಿಂಡಿ. ಅಂಕಲು ನಗ್ತಾರೆ, ಇವ್ರು ನಗ್ತಾರೆ. ಈ ಅಂಕಲ್ ಅವ್ರಿಗೆ ಸ್ಕೂಲಲ್ಲಿ ಇದ್ದಾಗ ಇದೇ ಪಾಠ ಹೇಳ್ಕೊಟ್ಟಿದ್ರು. ಅದಕ್ಕೆ ಅದು ಜ್ಞಾಪಿಸ್ಕೊಂಡು ನಗ್ತಾ ಇದ್ದಾರೆ. ಆಮೇಲೆ ಚಾಕ್ಲೇಟ್ ಕೊಡ್ತಾರೆ. ಯಾರು? ಫೋಟೋ ಅಂಕಲ್ಲ. ಆಮೇಲೆ ಚಾಕ್ಲೇಟ್ ಕೊಡಿಸ್ಬಿಡಿ. ನಾಯಿ ಮರಿ ನಿನಗೆ ತಿಂಡಿ ಏಕೆ ಬೇಕು? ತಿಂದು ಕತ್ತಿ ಹೋಗಿ ಮನೆಯು ಕಾಯಬೇಕು. ವೆರಿ ಗುಡ್, ವೆರಿ ಗುಡ್. ಎಲ್ಲರೂ ಸಲ ಜೋರಾಗಿ ಚಪ್ಪಾಳೆ ತಟ್ಟಿ. ನೋಡಿ, ಇದನ್ನು ನಾವು ಲಂಡನ್ನಲ್ಲಿ ಹಾಡಿದ್ವಿ. ಅಲ್ಲೊಬ್ಬ ಸ್ಪ್ಯಾನಿಷ್, ಅವನ ಕೈಯಲ್ಲಿ ಗಿಟಾರ್ ಇತ್ತು. ಅವನಿಗೆ ಎಷ್ಟು ಖುಷಿ ಆಯ್ತಂದರೆ ಅವ್ನು ಬಂದು ಕೇಳ್ದ, ರಿಚರ್ಡ್, ವಾಟ್ ವಾಸ್ ದಟ್ ಸಾಂಗ್? ಅದೇ, ದಟ್ ವಾಸ್ ನಾಯಿ ಮರಿ ಸರ್. ಐ ವುಡ್ ಲೈಕ್ ಟು ಸಿಂಗ್ ದಟ್ ನಾಯಿ ಮರಿ ಇನ್ ಇಂಗ್ಲೀಷ್. ನೀನು ಹೇಗಾದರೂ ಹಾಡ್ಕೊಳ್ಳಪ್ಪ, ನಮಗೆ ಗೊತ್ತಿರೋದು ಇಷ್ಟೇ ಅಂಥೇಳಿ ಅವನು ನಾನು ಹೇಳಿದ್ದನ್ನು ಅವನು ಒಂದು ಪೇಪರ್ ಮೇಲೆ ಬರ್ಕೊಂಡ. ನೋಡಿ, ಅವ್ನಿಗೆ ಎಷ್ಟು ಖುಷಿ ಆಯ್ತು ನಾಯಿ ಮರಿ ಹಾಡು ಕೇಳಿ. ಅದು ಬೇರೆ ಸತ್ಯಣ್ಣ ಚಿಕ್ಕ ಮಗು ಥರ ಹಾಡಿದ್ದಲ್ಲ. ಅವನು ಬಂದು ಆ ಗಿಟಾರ್ ಹಿಡಿದು ಜೋರಾಗಿ ಒಂದು ಸ್ಪ್ಯಾನಿಷ್ ಸ್ಟೈಲಲ್ಲಿ ನಾಯಿ ಮರಿ ಹಾಡ್ದ. ಅದು ಹೇಗೆ ಹಾಡ್ದ ನೋಡಿ. ಈಗ Naim Mary, whoa, 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 Naim Mary, oh, 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 Naim Mary, Naim Mary, Tindy Burger, oh, oh, yeah, Saba, Naim Mary, Tindy Burger, Tindy Baker, this Baker, all Baker, Naim Mary, Tindy Burger, oh, oh, yeah. Money, tin yoga baker, tin got yam my car baker. Wow, 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 wow. ವೆರಿ ಗುಡ್. ನೋಡಿ,
ಲಂಡನ್ನೆಲ್ಲ ನೀವು ಎಲ್ಲಿ ಬೇಕಾದ್ರೆ ಹೋಗಿ, ನಮ್ಮ ಊರಿನವರಂತೂ ಇದ್ದೇ ಇರ್ತಾರೆ. ಅಲ್ಲಿ ಒಬ್ಬರು ಮೈಸೂರಿನವ್ರು ಬಂದರು, ಅವ್ರು ನನಗೆ ಬಂದು, ರಿಚರ್ಡ್ ಹಾಗಲ್ಲ ರೀ ನಾಯಿ ಮರಿ ಹಾಡುವುದು, ಕ್ಲಾಸಿಕಲ್ಲಾಗಿ ಹಾಡಬೇಕು. ನಾಯಿ ಮರಿ ಅಂತ ಬಡ್ಕೊಳ್ತಾನೆ ನಾವು, ಕರ್ನಾಟಕ ಸಂಗೀತದಲ್ಲಿ ಹಾಡ್ರಿ. ನಾಳೆ ಸರ್ ಇದೇನು ಮೈಸೂರಾ, ಇಲ್ಲಿ ಯಾರು ಸಿಗ್ತಾರೆ ಅದು, ನಾನಿದ್ದೀನಲ್ಲ. ಸರಿ ನೀವು ಹಾಡಬೇಕಾ, ಸರಿ ಹಾಡಿ ಅಂತ ಅವ್ರು ಬಂದು ನಾಯಿ ಮರಿಯನ್ನು ಕರ್ನಾಟಕ ಸಂಗೀತದಲ್ಲಿ ಹಾಡಿದ್ರು. ನಾಯಿ ಮರಿ ದಂಡಿ ಬಯ್ಯ, ನಾಯಿ ಮರಿ ದಿಂಡಿ ಬಯ್ಯ, ನಾಯಿ ಮರಿ ದಿಂಡಿ ಬಯ್ಯ. ತಿಂಡಿ ಬೇಕು, ತೀರ್ಥ ಬೇಕು, ಎಲ್ಲ ಬೇಕು. ನಾಯಿ ಮರಿ ನಿನಗೆ ತಿಂಡಿ ಹೇಗೆ ಬೇಕು? ನಾಯಿ ಮರಿ ನಿನಗೆ ತಿಂಡಿ ಹೇಗೆ ಬೇಕು? ತಿಂದು ಗಟ್ಟಿಯಾಗಿ ಮನೆಯ ಗಾಯಬೇಕು. ನಾಯಿ ಮರಿ ತಿಂಡಿ ಬಗೆ ಗಾರಿದ ಬಮ್ಮ. ನಾಯಿ ಮರಿ ನೀ ಮರಿ ನಿಮ್ಮ ಪದಪ ನಿಮ್ಮ ಮಸರಿ. ನೀ ಮರಿ ನಿಮ್ಮ ಪದಪ ನಿಮ್ಮ ಮಸರಿ. ನೀ ಮರಿ ನಿಮ್ಮ ಪದಪ ನಿಮ್ಮ ಮಸರಿ. ನಿಗ 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 ನಿಮ್ಮಗ ಮಗ ಮಗ ಮಗ. ಮನಿ 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 ಸಮ 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 ಸಮ. ನಿಗ ನಿಗ ನಿಮ್ಮಗ ಮಗ ಮನಿ ಮನಿ ಸಮ ಸಮ. ನಿಗ ನಿಗ ಮಗ ಮಗ ಮನಿ ಮನಿ ಸಮ ಸಮ. ನಿಗ ಮಗ ಮನಿ ಸಮ ಮಗ ನಿಗ ಮನಿ ಸಮ. ನಾಯಿ ಮರಿ ತಿಂಡಿ ಬೇಯ್ಗೆ ತಿಂಡಿ ಬೇಯ್ಗೆ ತಿಂಡಿ ಬೇಯ್ಗೆ. ನೋಡಿ, ಮೈಸೂರಿನವ್ರು ಬಂದು ಕರ್ನಾಟಕ ಸಂಗೀತದಲ್ಲಿ ಆಡಿ. ಲಂಡನ್ನಲ್ಲಿ ಒಬ್ಬರು ಹುಬ್ಬಳ್ಳಿಯವರು ಅವ್ರು ಬಂದು, ರಿಚರ್ಡ್ ಸುಳಿ ಮಗನ ಬಾರಿ ಇಲ್ಲಿ. ಯಾಕೆ ಸರ್ ಅಂತ, ನಮ್ಮ ಕಡೆ ಸುಳಿ ಮಗ ಅಂತ ಪ್ರೀತಿ ಅಂತ ಕರಿತೀವಿ ನಾವು. ಹೌದಾ, ಸರಿ. ಹಿಂದೂಸ್ತಾನಿದಾಗ ಹಾಡಬೇಕಾ, ಗದಗ್ ಸ್ಟೈಲಲ್ಲಿ ಅಂದರು. ಸರಿ ಆಯ್ತು ಸರ್ ಹಾಡಿ ಅಂದರು. ಅವರು ನಾಯಿ ಮರಿನ ಹಿಂದೂಸ್ತಾನಿಲಿ ಹಾಡಿದ್ರು. ಮದವ ಮಾರಸ मरे वाह, बहुत अच्छा भाई, बहुत अच्छा. नई मर तिंडी बगे बाधा. नई मरे तिंडी बगे बाधा. नई मर तिंडी बगे बाधा. नई मरे ತಿಂಡಿ ಬೇಕು ದಿವಸ ಎಲ್ಲ ಬೇಕುದು. ತಿಂಡಿ ಬೇಕು ದಿವಸ ಎಲ್ಲ. ನಾಯಿ ನಾಯಿ ಮರಿ ನಿನಗೆ ತಿಂಡಿ ಏಕೆ ಬೇಕು? ನಾಯಿ ಮರಿ ನಿನಗೆ ತಿಂಡಿ ಏಕೆ ಬೇಕು? ತಿಂದು ಗಟ್ಟಿಯಾಗಿ ಮನೆಯ ಕಾಯಬೇಕು. ನಾಯಿ ಮರಿ ತಿಂಡಿ ಬೇಕೆ ಬಾಧ. ನಾಯಿ ಮರಿ ತಿಂಡಿ ಬೇಕೆ ಬಾಧ. ಆಬದು ಧಾಬದು ಧಾಬದು ಧಾ. ಥ್ಯಾಂಕ್ ಯು. ನೋಡಿ, ಕರ್ನಾಟಕ ಆಯಿತು, ಹಿಂದೂಸ್ತಾನಿ ಆಯಿತು. ಅಲ್ಲಿ ಯಾರು ಮಂಡ್ಯದವರು. ಇವತ್ತು ನಾನು ಆ ಮೇಳ ನೋಡಿದಾಗ ಅನಿಸ್ತು, ಅವರು ದೊಡ್ಡದಾಗಿ ಅದರಲ್ಲಿ ತಾಳ ಹಾಕ್ತಾರೆ. ಅದೇ ಮಂಡ್ಯದಲ್ಲಿ ಒಂದು ಜಾನಪದ ಹಾಡಿ ಶೈಲಿ ಕಂಸಾಳೆ ಅಂತ. ಅವರು
ಅದನ್ನು ಇಟ್ಕೊಂಡು ನುಡಿಸ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಅದಕ್ಕೆ ಅವ್ರು ಹೇಳಿದರು ಮಂಡ್ಯದವರು, ಜಾನಪದದಲ್ಲಿ ಹಾಡಬೇಕ್ರಿ ಅಂತಂದು. ನಮ್ಮ ಮೈಸೂರು ಆನಂದ್ ಇದ್ರಲ್ಲ ಸರ್, ಕಂಸಾಳೆಯಲ್ಲಿ ಹಾಡೋಣ ಅಂದರು. ನಮ್ಗೆ ಯಾರಿಗೂ ಗೊತ್ತಿಲ್ಲ, ಆಯಿತು ಹೇಳಿದರು. ಆನಂದ್ ಅವರು ನಮಗೆ ಕಂಸಾಳೆಯಲ್ಲಿ ಹೇಳ್ಕೊಟ್ರು. ಆ್ಯಕ್ಷನಲ್ಲಿ ಅದನ್ನು ಹಾಡ್ತಾರೆ. ಈಗ ಅದನ್ನು ಕಂಸಾಳೆ ಸ್ಟೈಲಲ್ಲಿ ನಾಯಿ ಮರ ತಿಂಡಿ ಬೇಗ ತಿಂಡಿ ಬೇಕು, ತೀರ್ಥ ಬೇಕು, ಎಲ್ಲ ಬೇಕು. ನಾಯಿ ಮರಿ ನಿನಗೆ ತಿಂಡಿ ಯಾಕೆ ಬೇಕು? ತಿಂದು ಗಟ್ಟಿಯಾಗಿ ಮನೆಯ ಕಾಯಬೇಕು. ನಾಯಿ ಮರಿ ಕಳ್ಳ ಬಂದಿರೋಣ ಮಾನ. ಓಹೋ ನಾಯಿ ಮರೆ ತಿಂಡಿ ಬೇಗ ತಿಂಡಿ ಬೇಕು, ತೀರ್ಥ ಬೇಕು, ಎಲ್ಲ ಬೇಕು. ತಿಂಡಿ ಬೇಕು, ತೀರ್ಥ ಬೇಕು, ಎಲ್ಲ ಬೇಕು. ಓಹೋ ತಿಂಡಿ ಬೇಕು, ತೀರ್ಥ ಬೇಕು, ಎಲ್ಲ ಬೇಕು. ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಕಂಸಾಳೆಯಲ್ಲಾಯಿತು, ಕರ್ನಾಟಕದಲ್ಲಾಯಿತು, ಹಿಂದೂಸ್ತಾನಿಯಲ್ಲಾಯಿತು. पंजाब होदाग नम कार ड्राइवर है साहब वो कुत्ते का गाना बहुत अच्छा है तो पंजाबी में गाओ साहब। पंजाबी नहीं आता सिंपल सार हिंदी के बल्ले बल्ले डाल दो पंजाबी हो जाते हैं अंद ಅವನ್ನ ಕೇಳಿದ್ವಿ ಅವನೊಂದು ಸ್ಟೈಲ್ ಇತ್ತಲ್ಲ ಆ ಸ್ಟೈಲಲ್ಲಿ ಅವ್ನು ನಮಗೆ ಹೇಳ್ಕೊಟ್ಟ ನಾವು ಪಂಜಾಬಿ ಸ್ಟೈಲಲ್ಲಿ ನಾಯಿ ಮರಿ ಹಾಡಿದ್ವಿ ಈಗ ಹಾಡ್ತೀವಿ ನೋಡಿ ಅದನ್ನು ಬಲೆ 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 ನಾಯಿ ಮರಿ ತಿಂಡಿ ಬೇಕೆ ತಿಂಡಿ ಬೇಕು ತೀರ್ಥ ಬೇಕು ಎಲ್ಲ ಬೇಕು ನಾಯಿ ಮರಿ ನಿನಗೆ ತಿಂಡಿ ಏಕೆ ಬೇಕು ಬೋಲೋ ನಾಯಿ ಮರಿ ಬೋಲೋ ನಾಯಿ ಮರಿ ಬೋಲೋ ನಾಯಿ ಮರಿ ಓ ನಾಯಿ ಮರಿ ತಿಂಡಿ ಬೇಕೆ ತಿಂಡಿ ಬೇಕು ತೀರ್ಥ ಬೇಕು ಎಲ್ಲ ಬೇಕು ನಾಯಿ ಮರಿ ನಿನಗೆ ತಿಂಡಿ ಏಕೆ ಬೇಕು ಬೋಲೋ ನಾಯಿ ಮರಿ बोलो नाई मरी बोलो नाई मरी ओ नाई मरी नाई मरी नाई नाई मरी 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 नाई ನೋಡಿ ನಮ್ದು ಒಂದು ಸಣ್ಣ ಒಂದು ನರ್ಸರಿ ರೈಮ್ ನಾವು ಪ್ರಪಂಚದ ಎಲ್ಲ ಕಡೆ ಹಾಡ್ಕೊಂಡು ಬಂದಿದ್ದೀವಿ ಅದು ನಮ್ಮ ಭಾಷೆಯ ಶಕ್ತಿನೂ ನೋಡಿ ನಾವೆಲ್ಲ ಚಿಕ್ಕೂರು ಇರಬೇಕಾದ್ರೆ ನಮ್ಮ ಟೀಚರು ಹೊರಗಡೆ ಕರ್ಕೊಂಬರ್ತಿದ್ರು ನಮಗೆ ಏನು ಮಾಡೋದು ಮಳೆ ಬಂದಿಲ್ಲ ಏನು ಮಾಡೋದು ಮಳೆರಾಯನ ಕೇಳಿ ಮಳೆ ಬರ್ತದೆ ಏನು ಬಾರೋ ಬಾರೋ ಮಳೆರಾಯ ಬಾಳೆಯ ತೋಟಕ್ಕೆ ನೀರಿಲ್ಲ ಅಂತ ನಮ್ಮ ಕೈಲೆಲ್ಲ ಆಡಿಸ್ತು ಅದು ಏನು ಆಶ್ಚರ್ಯ ಮ್ಯಾಜಿಕ್ಕು ಸ್ವಲ್ಪ ಹೊತ್ತಲ್ಲಿ ಮೋಡ ಕೌದು ಬಿಡೋದು ಮಳೆ ಬಂದುಬಿಡೋದು ನಾವು ಅಂದ್ಕೊಂಡ್ವಿ ನಮ್ಮ ಟೀಚರ್ ಏನೋ ಮ್ಯಾಜಿಕ್ ಮಾಡ್ತಾರೆ ಅಂತ ನಮ್ಮ ಟೀಚರ್ ಮೊದಲೇ ವೆದರ್ ರಿಪೋರ್ಟ್ ನೋಡಿದ್ರು ಮಳೆ ಬರ್ತದೆ ಅಂತ ಅದು ಸರಿಯಾಗಿ ನಮಗೆ ಈಗ ಬಾಳೆ ಬಾರೋ ಮಳೆರಾಯ ಅಂತ ಹೇಳಿದ್ರು ಈಗ ಯಾಕೆ ಬರೋದು ಹೇಳಿದ್ವಿ ಟೀಚರ್ ಈಗ ಯಾಕೆ ನೀವು ಸ್ಕೂಲಲ್ಲೆಲ್ಲ ಮಕ್ಕಳಿಗೆ ಬಾರೋ ಮಳೆ ಅದಕ್ಕಲ್ಲಪ್ಪ ಈಗ ಮಳೆ ಬರೋದಿಲ್ಲ ನೋಡು ಕುಡಿಯೋದಕ್ಕೂ ನೀರಿಲ್ಲ ಬೆಂಗಳೂರಲ್ಲಿ ಅದು ಯಾಕೆ ಟೀಚರ್ ಮತ್ತೆ ನೀವು ಎಂಥದ್ದು ಹಾಡೋದು ಏನು ರೈನ್ ರೈನ್ ಗೋ ಅವೇ ರೈನ್ ಗೋ ಅವೇ ಲಿಟಲ್ ಟಾಮಿ ವಾಂಟ್ಸ್ ಟು ಪ್ಲೇ ಕಮ್ ಸಮ್ ಅದರ್ ಡೇ ರೈನ್ ಗೋ ಅಂದರೆ ಮಳೆ ಯಾಕೆ ಬರ್ತದೆ ಅಲ್ವಾ ಅದಕ್ಕೆ ನಾನು ಹೇಳಿದ್ದು ನಾವು ನಮ್ಮ ಮೂಲ ನಮ್ಮ ಭಾಷೆ ನಮ್ಮದೇ ಆದ ಒಂದು ಆ ಜಾನಪದದಿಂದ ಭಾಳಷ್ಟು ವಿಷಯ ತಿಳ್ಕೊಳ್ಳೋದಿದೆ ಚೇತನಾಸ್ ಬ್ಯೂಟಿ ಲಾಂಜ್ ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ ಆಸ್ಥೆಟಿಕ್ ಸ್ಪಾ ಮೇಕಪ್ ಹೇರ್ ಸ್ಟೈಲಿಂಗ್ ಸಲೂನ್ ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ
ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.